ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇಯ ಕಂಟಿನ್ಯೂ ಲಾಗ್ ಆಗಿರುತ್ತೆ. ಸೊ ಈಗ ನಾನು ನೋಡಿ ಮಾಲ್ಗೆ ರೀಚ್ ಆಗಿದ್ದೀನಿ. ರೀಚ್ ಆಗಿ ಇಲ್ಲಿ ಬಂದ ತಕ್ಷಣ ಫೋಟೋಸ್ ಎಲ್ಲ ತೆಗಿಲಿಕ್ಕಿತ್ತು. ಹಾಗೆ ಸ್ವಲ್ಪ ಟೀಚರ್ ರೀಲ್ಸ್ ಎಲ್ಲ ಮಾಡಿಸಿದ್ರು. ಅಂದರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುವಾಗ ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲ, ಹಾಗಾಗಿ ಸುಮ್ಮನೆ ಕೂತ್ಕೊಳ್ಳೋದು ಬೇಡ, ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಣ ಅಂತ ರೀಲ್ಸ್ ಎಲ್ಲ ಮಾಡ್ತಿದ್ವಿ. ಹಾಗೆ ಪ್ರೋಗ್ರಾಮ್ ಒಂದು 5:15 ಆಗುವಾಗ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿವರೆಗೆ ಫೋಟೋಸ್ ತೆಗಿತಾ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ವಿ. ಮತ್ತು ಇದರ ಈ ವಿಷಯ ಏನಂದರೆ ಉಪಾಸನದ ಈ ಡ್ಯಾನ್ಸ್ ಅಕಾಡೆಮಿಯ ಉದ್ದೇಶವೇನು, ಹಾಗೆ ಉಪಾಸನ ಯಾವಾಗ ಪ್ರಾರಂಭವಾಯಿತು, ಸೊ ಎಲ್ಲ ಇದರಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ ನೋಡಿ. ಹಾಗೆ ಈ ವಿಡಿಯೋವನ್ನು ನೀವು ತುಂಬ ಎಂಜಾಯ್ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ಮತ್ತು ನಾನು ಇದರಲ್ಲಿ ಎಲ್ಲ ವೀಡಿಯೋಸನ್ನು ಫುಲ್ಲು ಲಾಂಗ್ ಹಾಕಲಿಲ್ಲ, ಯಾಕೆಂದರೆ ಸ್ವಲ್ಪ ಕಾಪಿರೈಟ್ ಪ್ರಾಬ್ಲಮ್ ಬರ್ಬೋದು ಅಂತ ನಾನು ಕ್ಲಿಪ್ಪಿಂಗನ್ನು ಶೇರ್ ಮಾಡಿದ್ದೇನೆ ಅಷ್ಟೇ. ಸೊ ವಿಡಿಯೋವನ್ನು ಎಂಡ್ ತನಕ ನೋಡಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತೇನೆ. ನಮಸ್ತೆ ತುಳುವೇರ್ ಕೇಂಡ ಮಿತ್ತುಬಿಟ್ಟ ಕೇಂಡ ಅಲ್ಪ 4th ಫ್ಲೋರ್ ಕೇಳೋದುಂಡ ಓಕೆ. ಸೊ ತಿರುಗು ತೂಗ್ಲಕ್ಕನೆ ನಮ್ಮ ಮೂಜಿದೆ ಅಂತ ಕಾರ್ಯಕ್ರಮ ಬಾರಿ ಪೊರ್ಲಾದ ನಡೆದು ಬೈದರು. ಇನಿ ನಮ್ಮ ಮೂಜಿದೆ ತೇಂಡ್ರಲ್ಲ ದದಪನಗ ಸಿಟಿ ಸೆಂಟರ್ ಆ್ಯಂಡ್ ಮೋಟಿಸ್ವಾಮಿ ಪ್ರೆಸಿಡೆಂಟ್ ತುಳು ಪರ್ಬ ತುಳು ಫೆಸ್ಟಿವಲ್ ಈ ಮೂಜಿಂದ ಒಂಜಿ ಪರ್ಬನ ನಮ್ಮ ದೀತ ಅಂಚನೆ ಪಿದೈಡ್ ಪೋಡಿ ಪರ್ವ ಅಂತ ಒಂಜಿ ಕಾರ್ಯಕ್ರಮ ನಡ್ಕೊಂಡು ಬರೋದುಂಟು. ಸೊ ಪೋನಕ ಬೆಚ್ಚ ಬೆಚ್ಚ ಪೋಡಿ ಐದೊಟ್ಟಿಗೆ ಒಂದು ಫಿಲ್ಟರ್ ಕಾಫಿ ಬರ್ದು ಬೋಲೆ. ಸೊ ಇನಿಕದಾದ ಬಣ್ಣಗ ಕೋಣೆಯ ಮುದ್ದು ಕೃಷ್ಣ ಪಂಪ ಒಂಜಿ ಕಾಂಪಿಟೇಷನ್ ಇತ್ತು. ಸೊ ಏರ್ ಮಾತ ಇತ್ತರ ಆಕಲು ತೂದುಪ್ಪೋರು ಅಂಚನೆ ಐತಾ ವಿನ್ನರ್ಸ್ ನಗ್ಲಿಗೆ ಇನಿ ಪ್ರೈಸ್ ಕೊರ್ಪ ನಮ್ಮ. ಸೊ ಇನಿಕಾದ ಉಪಾಸನ ಟೀಮ್ ಉಪಾಸನ ಡ್ಯಾನ್ಸ್ ಅಕಾಡೆಮಿ ಇಡ್ದು ನಮ್ಮ ಪ್ರತೀಕ್ಷಾ ಪ್ರಭು ಇಲ್ಲಿರಲೇರು. ಸೊ ಯಾರು ಮುಖಲ ಬಗ್ಗೆ ಬಂದು ಜಾಸ್ತಿ ಯಾರಿಗೆ ಜಾಸ್ತಿ ಗೊತ್ತು ನಕಲ ಬಗ್ಗೆ. ಸೊ ಆರೇ ಪಾರ್ಟ್ ಬಂದು ಕೇಳಿದ್ರೆ ದಯವಂತ ಪ್ರತೀಕ್ಷಾ ಮ್ಯಾಮ್ ಸ್ಟೇಜಿಗೆ ಬರೋಳು ಒಂದು ಸ್ಟೇಜ್ ಇತ್ತು. ಸೊ ಎಂಬರ್ ಒಂಜಿ ಮೈಕ್ ಆ್ಯಂಡ್ ರೆಡಿ ಬಂದು ದೀತೆ ಇರು ಬರ್ಬರ್ ಏನು ನಮ್ಮ ಮೈಕ್ ಅಂದ್ರೆ ತಂದು ಪೋಪುಜಿ ನನಗೆ ಸ್ಟೇಜಿದ ತೀರ್ತೆ ಯಾನ್ ಮಿತ್ತುಂಡದ ದಾನ ಹಾಕೊಂಡು ಏನ ತುಳು ಕರೆಕ್ಟ್ ಇಜ್ಜಿ ಆಂಡ ಯಾನು ಪ್ರಯತ್ನ ಮಲ್ತೊಂದುಲ್ಲೆ ತುಳು ಪಾತ್ರೆ ಬಂದಂತ ನಿಮ್ಗೆಲ್ರಿಗೂ ಇವತ್ತು ಮೊಟ್ಟ ಮೊದಲನೇದಾಗಿ ನಿಮ್ಮ ಅಚ್ಚುಮೆಚ್ಚಿನ ಸಿಟಿ ಸೆಂಟರ್ ಮಾಲ್ ಅವರು ಆಯೋಜಿಸಿದಂತಹ ತುಳು ಪರ್ಬ ಇದಕ್ಕೆ ಇವತ್ತಿನ 3ನೇ ದಿನಕ್ಕೆ ಸುಸ್ವಾಗತವನ್ನು ಹೇಳುತ್ತಾ ಸರ್ ನಿಮ್ಮೊಟ್ಟಿಗೆ ನಾನು ಸ್ವಲ್ಪ ಮಾತಾಡಬೇಕು, ಆದರೆ ನಿಮ್ಮ ಹತ್ರ ಮಾತಾಡೋ ಮೊದಲು 1 ನಿಮಿಷ ಇವ್ರ ಹತ್ರ ಎಲ್ಲ ಮಾತಾಡ್ತೇನೆ 1 ನಿಮಿಷ. ಹೊರಗೆ ಪೋಡಿ ಹಬ್ಬ ಅಂತ ಹೇಳಿದ್ರೆ ಎಷ್ಟು ಜನ ಪೋಡಿ ಎಲ್ಲ ತಿಂದು ಬಂದಿದ್ದೀರಿ? ಕೈ ಮೇಲೆ ಮಾಡಿ. ಪೋಡಿ ತಿನ್ಲಿಲ್ವಾ ಯಾರು ಕೂಡ? ಹೊರಗಿರುವ ಪೋಡಿ ಇನ್ನೂ ಸಹ ಯಾರು ಟ್ರೈ ಮಾಡ್ಲಿಲ್ವಾ? ಮೇಲೆ ಇದ್ದವರು ಮಾತಾಡುವುದೇ ಇಲ್ಲ, ಬೇಡ ನಮ್ಗೆ ಯಾಕೆ ಅಂತ. ಪೋಡಿ ತಿಂದು ಬಂದಿದ್ದೀರಾ? ಓಕೆ, ಅಲ್ಲಿ 10+ ಪೋಡಿ ಉಂಟು ಅಂತ ಹೇಳಿದ್ರು. ಯಾರಾದ್ರೂ ಒಬ್ರು ಯಾವ ಟೈಪ್ ಇದು 10 ಪೋಡಿ ಇತ್ತು ಅಂತ ಹೇಳಿ ಬಂದು ಒಂದು ಹೇಳಬೇಕು ನನಗೆ ಅಂತ. ಮತ್ತೆ ನಮ್ಮ ಉಪಾಸನದ ಬಗ್ಗೆ ನಾನು ಹೇಳ್ತೇನೆ. ನೀವು ಅರ್ಧ ಗಂಟೆ ಲೇಟ್ ಯಾಕೆ ಬಂದದ್ದು? ಅದಕ್ಕೆ ನಿಮ್ಗೆ ಇವತ್ತು ಮಾತಾಡ್ಲಿಕ್ಕೆ ನಾನು ಬಿಡುದಿಲ್ಲ. ನಾನು ಏಪಲ ಪ್ರಾಪರ್ ಟೈಮ್ ಬೈದೆ, ಇನ್ನೊಂದು ಮಾತ್ರ ಲೇಟ್ ಆಗಿ ಟ್ರಾಫಿಕ್. ಅದು ನನ್ನ ಚಾನ್ಸ್ ಮಾತಾಡ್ಲಿಕ್ಕೆ. ಓಕೆ, ಪೋಡಿ 10 ಬಗೆಯ ಪೋಡಿ ಯಾವುದೆಲ್ಲ ಇತ್ತು ಹೊರಗೆ ಕೇಳಿ ಸರ್. ಯಾಕೇನು? ಹೌದು ಸರ್ ಹೇಳಿದ್ದು ನಿಮ್ಗೆ ನಾನು. ಆದ್ರೆ ರಜೆಲ ಬರೋದಿಲ್ಲ, ಐದೊಟ್ಟಿಗೆ ಬೇಲೆಲ್ಲ ಬರೋದಿಲ್ಲ, ಈ ಬೆಲ್ಲ ಬೆಲ್ಲ. ಸೊ 10 ಟೈಪದ ಪೋಡಿ ಇತ್ತು ಬಿದೆ ಅಂತ ಎಲ್ಲ ತೂತೆ ಎಲ್ಲ ಟ್ರೈ ಮಾಡ್ತದೆ. 10 ಟೈಪದ ಪೋಡಿ ಒಂಜಿ 5 ಟೈಪ್ ಅನ್ನ ಮಲ್ಲೆಜ್ಜಿ 10 ಪಲ್ಲೆ ಅಲ್ಲ 10ಗೆ 10 ಕೊರ್ಪಣೆಗಳೇ ನಾನು ಸರ್ ಇಲ್ಲೊಂದು ಬ್ರೇಕ್ ತಗೊಳ್ತೇನೆ ನಾನು. ಅವರಿಗೆ ಆಲೋಚನೆ ಮಾಡ್ಲಿಕ್ಕೆ ಟೈಮ್ ಕೊಡುವ, ನಾವು ಹೊರಗೋಗಿ ನೋಡಿ ಎಲ್ಲ ಬರಲಿ. ಓಕೆ, ಈಗ ನಮ್ಮ ಉಪಾಸನದ ಬಗ್ಗೆ ಹೇಳೋದಾದ್ರೆ ನಾನು ಪ್ರತೀಕ್ಷಾ ಪ್ರಭು, ಟೀಮ್ ಉಪಾಸನಾ ಡಾನ್ಸ್ ಅಕಾಡೆಮಿ ಕಳೆದ 9 ವರ್ಷದಿಂದ ನಮ್ಮ ಮಂಗಳೂರಿನಲ್ಲಿರುವ ಹಿಂದಿ ಪ್ರಚಾರ ಸಮಿತಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇನೆ. ನಮ್ಮ ಈ ಟೀಮ್ ಉಪಾಸನದಲ್ಲಿ 7 ವರ್ಷದಿಂದ 80 ವರ್ಷದವರೆಗಿನ ಎಲ್ಲ ವಯೋಮಿತಿಯ ಲೇಡೀಸ್, ಚಂದ ರಾಧೆಯರು ಹೇಳ್ಬೋದು, ಯಶೋಧೆಯರು ಹೇಳ್ಬೋದು, ಕೃಷ್ಣ ಹೇಳ್ಬೋದು, ಯಾರು ಕೂಡ ಜಾಯಿನ್ ಆಗ್ಬೋದು. ಸ್ಪೆಷಲಿ ನಾನ್ ಡಾನ್ಸರ್ಸ್ ಹಾಗೆ ಸೀನಿಯರ್ ಸಿಟಿಸನ್ಸ್ಗೆ ನಾವು ಕಲಿಸುವಂಥದ್ದು. ಅದರ ಒಂದು ಚಿಕ್ಕ ಝಲಕ್ ಹೇಳ್ಬೋದು, ಅದನ್ನು ನಿಮ್ಮ ಮುಂದೆ ಈಗ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಈ ಪ್ರೆಸೆಂಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಸಿಟಿ ಸೆಂಟರ್ ಮಾಲ್ನವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತು ಫೋಕ್ ಡಾನ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ಬರೆದುಂಟು. ಅದರಲ್ಲಿ ಫಸ್ಟ್ ನಿಮಗೆ ಒಂದು ಫೋಕ್ ಡಾನ್ಸ್ ಮುಖಾಂತರ ನಿಮ್ಮನ್ನು ಮನೋರಂಜಿಸಲು ಬರ್ತಾ ಇದ್ದಾರೆ ನಮ್ದು ಉಪಾಸನಾ ಟೀಮ್ ಅವರು. ಅವರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಮೇಲೆ ಇದ್ದವರು ಕೂಡ ಚಪ್ಪಾಳೆ ಹೊಡಿಬಹುದು, ನಮಗೆ ಕೇಳ್ತದೆ. ನಾವು ಈ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋದು ನಿಮಗೋಸ್ಕರ.
ಸೊ ನಿಮ್ಮ ಈ ಚಪ್ಪಾಳೆ ನಮ್ಗೆ ಇನ್ನೂ ಕೂಡ ಪ್ರೋತ್ಸಾಹ ಕೊಡ್ತದೆ. ನಿಮ್ಮ ಮೇಲೆ ಡಿಪೆಂಡ್, ನಾವು ಇಂಥ ಮುಂದೆ ಕಾರ್ಯಕ್ರಮ ಮಾಡಬೇಕಾ ಬೇಡ ಹೇಳೋದು. ನಿಮ್ಮ ಚಪ್ಪಾಳೆಯ ಮುಖಾಂತರ ನಮಗೆ ತಲುಪಿದ್ರೆ ನಮಗೆ ಪ್ರೋತ್ಸಾಹ ಸಿಗ್ತದೆ. ಮತ್ತೊಮ್ಮೆ ನಿಮ್ಗೆಲ್ರಿಗೂ ಸ್ವಾಗತಿಸ್ತಾ ಇವತ್ತಿನ ಮೊದಲನೆಯ ಡಾನ್ಸ್ ಮುಖಾಂತರ ನಿಮ್ಮನ್ನು ಮನೋರಂಜಿಸಲು ಬರ್ತಾ ಇದ್ದಾರೆ ಟೀಮ್ ಉಪಾಸನದವರು. ಪ್ಲೀಸ್ ಬರಬೇಕು. Yes, big round of applause for ಜಾಸ್ತಿ ಲಾವ್ ಬನ್ನಿ, ಜಾಸ್ತಿ ಲಾವ್ ನಿಖಿಲ್ ಫಸ್ಟ್ ಕ್ವಶನ್ ದಾದ ಪಂಡೆನ್ನ ನಿಖಿಲು ಇತ್ತೆ ಎಂಕ್ ನಿಖಿಲ್ನ ಫೇವ್ರೆಟ್ ಆಕ್ಟರ್ ಏರು ಸ್ಪೈಡರ್ ಮ್ಯಾನ್ ಇರ್ನ ಅಮಿತಾಬ್ ಬಚ್ಚನ್ ಬಾರ್ಬಿ ಪ್ರಿನ್ಸೆಸ್ ಉಲ್ಪದ ಅರೆಗೆ ಕನ್ಫ್ಯೂಸ್ ಆಗಿರ್ತಾರೆ ರಿಷಬ್ ಶೆಟ್ಟಿ, ಓಕೆ. ಮಾಧುರಿ ದೀಕ್ಷಿತ್, ಓಕೆ. ನೆಕ್ಸ್ಟ್ ಅರವಿಂದ್ ಬೋಲಾ, ಓಕೆ. ನೆಕ್ಸ್ಟ್ ಶಿಲ್ಪಾ ಶೆಟ್ಟಿ, ಓಕೆ. ಬಾರ್ಬಿ ಇನ್ನಲ್ಲ, ಬಾರ್ಬಿ ಸೇಮಾ ಚೇಂಜ್ ಇದ್ದೆ. ನಿಮ್ದು ಒಂಜಿ ಡಬ್ಬಿ ಅಂದದ ಅವಳ ಕೊರೋನಾ ಬತ್ತಾಗ ಮೊಬೈಲ್ ಯೂಸ್ ಮಾಡ್ಕೊಡಿ ಅಂಚೈತೆ ಪೂರ ಒಂದು ಒಂದ್ಸಲ ರಪ್ಪ ಬತ್ತನು ಈರ್ ಪಂಡರ ಈರ್ ಪಂಡರೆ ಎಂಚ ಕಂಡೀಷನ್ ಪಂಡ ನಿಖಲು ಪಂಡ ಫೇವ್ರೇಟ್ ಎನಿಮಲ್ ದಾದುಂಡು. O threes O fours O fours O. ಆರ್ ಕನ್ಫ್ಯೂಷನ್ ಮಾತಾಡಿಸ್ತಾ ಇದಲ್ಲ. ನನ್ನದೊಂದು ಈಸಿ ವೇ ಹೇಳಿದ್ರೆ ಅಂತ ಹೇಳಿದ್ರೆ ಭೌ ಮಾಡಿ ಇಷ್ಟೇ ಮಾಡ್ಬೇಕಿರೋದು ಮಕ್ಕಳೇ. ನೀವು ಯಾವ ಲಯನ್ ಹಿಂದೆ ಹೋಗೋದು ಬೇಡ, ಪಿಕಾಕ್ ಹಿಂದೆ ಹೋಗೋದು ಬೇಡ. ಒಂದ್ಸಲ ಫಾಸ್ಟ್ ಹೇಳಿ, ಫಾಸ್ಟ್ ನಿಲ್ಲಿಸ್ಲಿಕ್ಕಿಲ್ಲ, ಯಾರು ನಿಲ್ಲಿಸ್ಲಿಕ್ಕಿಲ್ಲ. ಸ್ಟಾರ್ಟ್ ಸಿಂಪಲ್ ಮಾಡಿ ನೋಡಿದ್ರಲ್ವಾ. ಸ್ಟಾರ್ಟ್. Bow ones are bow, bow twos are bow, bow threes are bow, bow fours are bow, bow five. Yes, out. 4 times ಆದದ್ದು. ಮಿಡಲ್ ಅಲ್ಲಿ ಕಟ್ ಆಗ್ಲಿಕ್ಕಿಲ್ಲ. ಸರಿ ನೋಡಿ, ಲಾಸ್ಟ್ ಪುನಃ ಬರ್ತೇನೆ. Bow ones are bow, bow twos are bow, bow threes are bow, bow nines are bow, tens are bow. ಒಂದು ಜೋರಾದ ಚಪ್ಪಾಳೆ ಬರಲಿ. ಮಗು ಆಗ್ಲೇ ಔಟ್ ಆಗಿದೆ, ಆದ್ರೆ ಮಗು ಇದೊಂದು ಚಿಕ್ಕ ಪ್ರಯತ್ನಕ್ಕೆ ಹಾಗೆ ಒಂದು ಚಾಕ್ಲೇಟ್ ಕೊಡುವ. ಸರ್, ನೀವು ಬೌ ಪ್ರಾಕ್ಟೀಸ್ ಮಾಡಿ, ಬರ್ತೇನೆ ಈಗ ನೀವು. ಓಕೆ, ಎಸ್. ಹಾಗೆ ಈಗ ಮತ್ತೊಮ್ಮೆ ನೀವೆಲ್ಲರ ಮುಂದೆ ಟೀಮ್ ಉಪಾಸನದಿಂದ ಇನ್ನೊಂದು ಸುಂದರವಾದ ನೃತ್ಯ. ನಮ್ಮ ಟೀಮ್ ಉಪಾಸನದವರು ಮುಂದೆ ಬರಬೇಕು. ಸೊ ಅದ್ರ ಜೊತೆಗೆ ಯಾರಾದ್ರು ಸರ್, ನೀವು ಎಂತ ಕರ್ಬೋದು? ಸಾರಿ ಅಕ್ಕ, ಅಲ್ಲ ನೀವು ಆಂಟಿಗೆ ಅಕ್ಕ ಅಂತ ಹೇಳಿ ಕುಣಿಬೇಕು, ಕುಣಿದು ಅಕ್ಕ ಆಗ್ಬೇಕು. ಅಲ್ಲ, ಪ್ಲೀಸ್ ಬರ್ಬೇಕು. ಬನ್ನಿ. ಅಕ್ಕನವರು ಇನ್ನು ಚಿಕ್ಕಕ್ಕನವರು, ದೊಡ್ಡಕ್ಕನವರು
ಬನ್ನಿ ಅಕ್ಕ ಬನ್ನಿ. ನೀನ್ ಬರ್ಬೇಕು ಎಲ್ರು ಮತ್ತೆ ಬರ್ಬೇಕು. ಏನಲ್ಲ ಈ ಬಾರಿ ತಿಳ್ಕೊಂಡಿರ್ತಾರೆ ಬನ್ನಿ ಜೋ ಬಾಲ ಕೋಣೆ ಅಂತಿದ್ದಾರೆ ಸೇರಿದ ಮುಗಿಲೊಟ್ಟಿಗೆ ಇಲ್ಲಿ ಜೋಕಲಾದ ನಲಿಪುನ ಬೊತ್ತು ದಯಮಾತದು ಎರಗಾಲ ನಡೆಸಿದ್ರೆ ದಯಮಾತ ಬಲೆ ಆಯ್ನಾದ ಬೇಗ ಬಲೆ ಯಾರಲ್ಲ ನಿಖಿಲ್ಲ ಒಟ್ಟಿಗೆ ಬಲೆ ಯಾಂತಿನ ಪ್ರಕಾರ ಕೇರಳ ಈ ಹೊತ್ತಿಪ್ಪಣ್ಣನ್ನು ಬಿಡ್ತು ಕೇರಳ ಮುಟ್ಟ ಜೋಕುಲಿ ಇದ್ದೀರ ಪುರ ಪಂಚೋನಕಲು ಪ್ರಾಂತಿನಕಲು ಆಚೆ ನನ್ನ ಫೇವ್ರೇಟ್ ದೊಡ್ಡ ಇತ್ತರ ನಾಚಿಗೆ ಈ ಪ್ಯಾಡ್ಲ ಬಾರಿ ನಾಚಿಗೆ ಸೊ ಸೊ ಎನ್ನ ಟೀಮ್ ಉಪಾಸನದ ಮೇನ್ ಉದ್ದೇಶದ ಏನು ಕನ್ನಡ ಪಾತ್ರ ತುಳು Okay, best. ಆಕ್ಚುಲಿ ಉಪಾಸನ ಹೇಳಿದ್ದು ಹುಟ್ಟಿದ ಯಾಕೆ ಹೇಳಿದ್ರೆ ನಮ್ಮ ಲೇಡೀಸ್ ಒಂದು ಏಜ್ ಆದ್ಮೇಲೆ ಅಂದ್ರೆ ಮಕ್ಕಳಾದ ತಕ್ಷಣ ಹೇಳ್ಬೇಕಾದ್ರೆ ಓಪನ್ಲಿ ಹೇಳ್ಬೇಕಾದ್ರೆ ಓಕೆ ನಮ್ದು ಆಯ್ತು ಮದುವೆ ಆಯ್ತು ಮಕ್ಕಳಾಯ್ತು ಇನ್ನಾಯ್ತು ಲೈಫ್ ಇನ್ನು ಮಕ್ಕಳಿಗೆ ದೊಡ್ಡದು ಮಾಡುದು ಅಷ್ಟೇ. ಸೊ ನನ್ನ ಈ ಉದ್ದೇಶ ಏನ್ ಹೇಳಿದ್ರೆ ಮಕ್ಕಳ ಜೊತೆ ನೀವು ಕೂಡ ದೊಡ್ಡವರಾಗ್ತಾ ಇದ್ದೀರಿ. ಸೊ ಮಕ್ಕಳು ದೊಡ್ಡದಾದ್ಮೇಲೆ ಪುನಃ ಮತ್ತೆ ಆರೋಗ್ಯದ ಸಮಸ್ಯೆ ಮುಂದೆ ಬರ್ಬೇಕಾ ಬೇಡವಾ ಹೇಳೋದು. ಸೊ ಆದ ಕಾರಣ ನಾನು ಹೇಳುದು ಮಕ್ಕಳ ಜೊತೆ ನೀವು ಕೂಡ ಬೆಳಿಬೇಕು ಹೇಳುವ ಒಂದು ಉದ್ದೇಶ. ಎರಡನೇದು ನಾನು ತುಂಬಾ ಕಡೆ ಡಾನ್ಸ್ ಕ್ಲಾಸಸ್ ಎಲ್ಲ ಹೋಗಿದ್ದೆ ನನ್ನ ಮಗಳನ್ನ ಸೇರಿಸ್ಲಿಕ್ಕೆ. ಅಲ್ಲಿ ಏನಾಗ್ತದೆ ಮಕ್ಕಳನ್ನು ಮಾತ್ರ ಸೇರಿಸ್ತಾರೆ, ಪೇರೆಂಟ್ಸ್ ಕೂತ್ಕೊಳ್ತಾರೆ. ಸೊ ನಾನೇನ್ ಮಾಡಿದೆ, ಪೇರೆಂಟ್ಸ್ ಮಕ್ಕಳ ಜೊತೆ ಡಾನ್ಸ್ ಮಾಡಬೇಕು ಅಂತ ಹೇಳಿಕೊಂಡು ನಮ್ಮ ಉಪಾಸನದಲ್ಲಿ ಅಮ್ಮ ಮಗಳ ಜೋಡಿ, ಕೋ ಸಿಸ್ಟರ್ಸ್, ಅತ್ತೆ ಸೊಸೆ ಯಾರು ಕೂಡ ಬರ್ಬೋದು, ಏಜ್ ಲಿಮಿಟ್ ಇಲ್ಲ. 7 ವರ್ಷದಿಂದ 80 ವರ್ಷದವರೆಗೆ ವಯೋಮಿತಿ ಎಲ್ಲರೂ ಇದ್ದಾರೆ. ನೀವು ಹೇಳಿ ಆಗದಿಂದ ದೊಡ್ಡ ದೊಡ್ಡ ಅಂತ ಹೇಳ್ತಿದ್ರಲ್ವಾ, ಹೌದು. ನನ್ನ ಜೊತೆ ಸೇರಿ ಅವರೀಗ ಒಂದು 4-5 ವರ್ಷ ಆಯ್ತು. ನನ್ನ ಫಸ್ಟ್ ಸ್ಟೂಡೆಂಟ್ 9 ವರ್ಷದ ಮುಂಚೆ 63 ವರ್ಷದ ಗೀತಾ ಮಲ್ಯ ಅಂತ, ಅವ್ರು ನನ್ನ ಜೊತೆ ಫಸ್ಟ್ ಬಂದು ಜಾಯಿನ್ ಆದದ್ದು. ಇವತ್ತು ನಮ್ಮ ಟೀಮ್ ಉಪಾಸನದಲ್ಲಿ 120 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಮಕ್ಕಳಿಂದ ಹಿಡಿದು ಮಿಡಲ್ ಏಜ್ ಅಂಡ್ ಸೀನಿಯರ್ಸ್. ಉದ್ದೇಶ ಇಷ್ಟೇ, ಮೀ ಟೈಮ್ ಅಂತ ಒಂದು ಪ್ರತಿಯೊಬ್ಬರ ಜೀವನದಲ್ಲಿ ಇರ್ತದೆ. ನನಗೋಸ್ಕರ ಹೇಳುವ ಒಂದು ಕ್ಷಣಗಳು, ಆ ಕ್ಷಣಗಳು ಎಲ್ಲರ ಜೀವನದಲ್ಲಿದ್ದು ನಾವು ಖುಷಿಯಿಂದ ಇದ್ರೆ ಮನೆಯ ವಾತಾವರಣ ತುಂಬಾ ಖುಷಿಯಿಂದ ಇರ್ತದೆ ಹೇಳುವ ಒಂದು ಉದ್ದೇಶದಿಂದ ಈ ಉಪಾಸನ ಸ್ಟಾರ್ಟ್ ಆಗೋದು. ಆ ಕೃಷ್ಣನ ದಯೆ, ಎಲ್ಲ ಹಿರಿಯರ ಆಶೀರ್ವಾದ ಈಗ 9ನೇ ವರ್ಷದ ತನಕ ತುಂಬಾ ಮುಂದುವರಿಸ್ತಾ ಉಂಟು. ಸೊ ಎಲ್ಲ ನನ್ನ ಸ್ಟೂಡೆಂಟ್ಸ್ ಅನ್ನು ನೋಡಿದ್ದೀವಿ. ಒಬ್ರು ಡಾಕ್ಟರ್ ಆಗಿದ್ದಾರೆ, ಒಬ್ರು CA ಇದ್ದಾರೆ, ಒಂದು 4-5 ಡಾಕ್ಟರ್ಸ್ ಇದ್ದಾರೆ, ಬ್ಯಾಂಕರ್ಸ್ ಇದ್ದಾರೆ, ತುಂಬಾ ಜನ ಬರ್ತಾರೆ. ಅವರ ಹತ್ರ ಕೇಳಬೇಕು ಆಕ್ಚುಲಿ ಅವರು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಉಪಾಸನ ಹೇಳಿ. ಏನಾದ್ರು 4 ಜನ ಬನ್ನಿ, ನಿಮ್ಮ ಹತ್ರ ಒಂದು ಚಿಕ್ಕ ಮಾತುಕತೆ ನನ್ನದು. ಸೊ ಅದ್ರ ನಂತರ ಬರ್ತೇನೆ. ಇವಾಗ ನೀವು ಮಾತ್ರ ಓಕೆ. ಇವರು ಆಕ್ಚುಲಿ ಡಾಕ್ಟರ್, ಇವರ ಬಗ್ಗೆ ಹೇಳಬೇಕು. ನಾನೀಗ ನಿಮ್ಗೆಲ್ಲ ಹೇಳಿದೆ ಫೇಸ್ಬುಕ್ ಅಂಡ್ ಇನ್ಸ್ಟಾ ಫಾಲೋ ಮಾಡಿ ಅಂತ. ಇವರು ನನಗೆ ಫೇಸ್ಬುಕ್ ಥ್ರೂ ಬಂದ ಸ್ಟೂಡೆಂಟ್. ಫೇಸ್ಬುಕ್ ಅಲ್ಲಿ ಒಂದ್ಸಲ ನನಗೆ ಮೆಸೇಜ್ ಮಾಡಿದ್ರು, ನಿಮ್ಮ ಡಾನ್ಸ್ ನೀವು ಎಲ್ಲಿಂದ ಬರುದು? ಬಂಟ್ವಾಳದಿಂದ. ನಾನು ಡಾಕ್ಟರ್. ಅವರು ವರ್ಕ್ ಮಾಡೋದು ಬಂಟ್ವಾಳದಲ್ಲಿ, ಮನೆ ಶಕ್ತಿನಗರ ಇಲ್ಲ. ಆದ್ರೂ ಅವರು ಅವರ ಕ್ಲಾಸ್ ಮಿಸ್ ಮಾಡದೆ ಹೇಗೋ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಬರ್ತಾರೆ. ಪ್ರತಿಯೊಬ್ಬರಲ್ಲಿ ಒಂದು ಟ್ಯಾಲೆಂಟ್ ಇರ್ತದೆ, ಟೈಮ್ ಮ್ಯಾನೇಜ್ ಮಾಡುವಂಥದ್ದು. ಹೋಗ್ಬೇಕು ಅಂತ ಮನಸ್ಸಿದ್ರೆ ಹೇಗಾದ್ರೂ ನಾವು ಮನಸ್ಸು ಮಾಡಿಕೊಂಡು ಹೋಗ್ತೇವೆ. ಬೇಡ ಅಂತ ತಿಳಿಸಿದ್ರೆ ಅದು ಎಷ್ಟೇ ಸುಲಭದ ವಸ್ತು ಇರಲಿ ಅವ್ರು ಹೋಗೋದಿಲ್ಲ. ಸೊ ಅದಕ್ಕೊಂದು ಉದಾಹರಣೆ ಇವರೇ. ತುಂಬಾ ಇರ್ತಾರೆ ಬಿಸಿ ಲೈಫಲ್ಲಿ, ಆದ್ರೂ ಉಪಾಸನವನ್ನೊಂದು ಮಿಸ್ ಮಾಡೋದಿಲ್ಲ. ಸೊ ಅವರ ಹತ್ರವೇ ಕೇಳುವ. ಆಕ್ಚುಲಿ ಮೇಡಮ್ ಹೇಳಿದಾಗೆ ಮೀ ಟೈಮ್ ಅಂತ ಏನು ಹೇಳ್ತೇವೆ, ಆಸ್ ಎ ಡಾಕ್ಟರ್ ನಾನೀಗ ಪೇಷಂಟ್ಸ್ ಬರುವಾಗ ನಮ್ಮ ಹತ್ರ ಕೇಳ್ತಾರೆ ಸ್ಟ್ರೆಸ್ ಅನ್ನ ಹೇಗೆ ಕಡಿಮೆ ಮಾಡೋದು. ಈಗಿದು ಬ್ಯುಸಿ ಲೈಫ್ ಇದು ಸ್ಟ್ರೆಸ್ ಇದು ಮೇನ್ ಇಂಪಾರ್ಟೆಂಟ್ ಇಶ್ಯೂ. ಇವಾಗ ಯಾರನ್ನು ನೋಡಿದ್ರು ಸ್ಟ್ರೆಸ್ ಅಲ್ಲಿ, ಸಣ್ಣ ಮಕ್ಕಳಿಂದ ಇದು ದೊಡ್ಡವರಿಗೆ ಸ್ಟ್ರೆಸ್ ಅನ್ನ ಹೇಗೆ ಮೇಂಟೈನ್ ಮಾಡೋದು ಅಂತ ನಾನು ಅದಕ್ಕೆ ಕಂಡುಕೊಂಡ ಒಂದು ಸೊಲ್ಯೂಷನ್ ಅಂತಂದ್ರೆ, ವಾಟ್ ಎವರ್ ಈಸ್ ಯುವರ್ ಹ್ಯಾಬಿ, ನಿಮಗೆ ಏನು ಹಾಬಿ ಇದೆ, ಡಾನ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಓದೋದು ಏನಾದ್ರು, ಆ ಹಾಬಿಯನ್ನ ಲೈಫಲ್ಲಿ ನೆಕ್ಸ್ಟ್ ಮುಂದೆ ತಗೊಂಡು ಹೋಗ್ಬೇಕು. ದಟ್ ವಿಲ್ ಬಿ ಅ ಸ್ಟ್ರೆಸ್ ಬಸ್ಟರ್. ನಾನು ಕಂಡುಕೊಂಡದ್ದು ಥ್ರೂ ಉಪಾಸನ, ಬಿಕಾಸ್ ಡಾನ್ಸ್ ವಾಸ್ ಮೈ ಹಾಬಿ.
ಸೊ ನಮ್ಮ ಲೈಫ್ ನಮಗೆ ಗೊತ್ತು, ಲೈಕ್ ನಾವು ಡಾಕ್ಟರ್ಸ್ ಆಗಿ ವಿ ಡೋಂಟ್ ಹ್ಯಾವ್ ಬರೀ ಅದೇ ಪೇಷಂಟಲ್ಲಿ ನೋಡಿ ನಾವು ಸಹ ಪೇಷಂಟ್ ಲೆಕ್ಕ ಆಗಿ ಹೋಗ್ತೇವೆ. ಅದು ಬೇಡ ಅಂತ ಹೇಳಿ ಅದರಿಂದ ಹೊರಗೆ ಬರಲಿಕ್ಕೆ ಮೇಡಮ್ ಹೇಳಿದಾಗೆ ಥ್ರೂ ಫೇಸ್ಬುಕ್ ಉಪಾಸನ ಐ ಫೌಂಡ್ ಔಟ್ ಆ್ಯಂಡ್ ಟುಡೇ ಐ ಥಿಂಕ್ ಎಲ್ಲರಿಗೂ ಗೊತ್ತಾಗಬಾರ್ದು ಹೌದು ನನಗೆ ನೋಡಿದರೆ ಮೇಬಿ ಎಲ್ಲರಿಗೂ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೆಯಿತು, ತುಂಬ ಖುಷಿಯಾಯಿತು, ಎಲ್ಲರೂ ಎಂಜಾಯ್ ಮಾಡಿದರು, ಎಲ್ಲ ಸೂಪರಾಗಿತ್ತು. ಸೊ ಖುಷಿಯಾಯಿತು. ಹಾಗೆ ಲಾಸ್ಟಿಗೆ ನೋಡಿ ಎಲ್ಲ ಸೇರಿ ಕುಣಿತಿದ್ದಾರೆ, ಇಲ್ಲಿ ಕಸ್ಟಮರ್ಸು ಎಲ್ಲ ಇದ್ದಾರೆ. ಅವರಿಗೂ ಎಲ್ಲ ಪ್ರೋಗ್ರಾಮ್ ಫಸ್ಟಿಂದ ಕಡೆ ತನಕ ನಿಂತು ನೋಡಿದವರಿಗೂ ಸಹ ಎಂಜಾಯ್ ಮಾಡಿದರು, ಎಲ್ಲ ಈಗ ಸೇರಿ ಕುಣಿತಿದ್ದಾರೆ. ಸೊ ಟೋಟಲಿ ಹೇಳುವುದಾದರೆ ಪ್ರೋಗ್ರಾಮ್ ಚೆನ್ನಾಗಿ ನಡೆಯಿತು. ಆಲ್ಮೋಸ್ಟು 7:30 ಕಳೆದಿದೆ ಪ್ರೋಗ್ರಾಮ್ ಎಲ್ಲ ಮುಗಿಯುವಾಗ. ಮುಂಚೆ ಬಂದದ್ದು ಕ್ಯಾಬೇಜ್ ಆಂಬಡೆ, ಅದಾದ ನಂತರ ಬಂದದ್ದು ಚಿಲ್ಲಿ ಪೋಡಿ, ಅದಾದ ಬಂದದ್ದು ಈಗ ಜಸ್ಟ್ ಬಂದದ್ದು ಬೆಂಡಿ ಪೋಡಿ. ಹೀಗೆ ಪ್ರತಿ 3 ದಿವಸಕ್ಕೆ ಒಂದು